ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 269. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ದನಿಯಾಗಿದ್ದಾರೆ ವಾರದ ಅತಿಥಿ ಡಾಕ್ಟರ್ ರೋಹಿಣಿ ಮೋಹನ್ ಮತ್ತು ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಹೊಸ ಹೊಸದು ತಾನಾಗುತ್ತಿರ್ದೊಡಂ ತನ್ನಯ ಪ್ರಸವ ಪ್ರವಾಹ ಭೂಮಿಗಳ ಹಳೆತನದಿ ನಸು ಸೋಂಕು ವಾಸನೆಯ ಪೊನಲೊಂದಬೇಕಲ್ತೆ ಹೊಸದು ಹಳದಾಗದೆ ಮಂಕುತಿಮ್ಮ ಹೊಸದು ಹಳದಾಗದೆ ಮಂಕುತಿಮ್ಮ. ಪ್ರಿಯರೇ, ಪ್ರಕೃತಿಯ ಸೃಷ್ಟಿಯಲ್ಲಿ ಮಳೆಯು ಇಳೆಗೆ ಬಿದ್ದು ಹರಿದು ನದಿಯ ನೀರಿನೊಂದಿಗೆ ಸೇರಿ ಹೊಸದಾಗಿಸುತ್ತದೆ. ಆದರೆ ಬೆಟ್ಟಗುಡ್ಡಗಳ ಮೂಲದಿಂದ ನದಿಯು ಹರಿದು ಬರುತ್ತಾ ಸಾಗರವನ್ನು ಸಾಗುತ್ತದೆ. ಹೀಗೆ ಸಾಗುವಾಗ ಸಿಗುವ ಭೂಮಿಯು ನೆಲವು ಹಳೆಯದೇ ಆಗಿರುತ್ತದೆ. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವುದು, ಬಾನಂಗಳದಿಂದ ಬಿದ್ದಿರುವ ಮಳೆಯ ನೀರು ಹೊಸದಾಗಿದ್ದರೂ ಅದು ಭೂಮಿಯನ್ನು ಸ್ಪರ್ಶಿಸಿ ಹಳೆಯ ನೆಲದೊಂದಿಗೆ ಸೇರಿ ಸ್ವಲ್ಪ ಮಟ್ಟಿಗೆ ಹಳೆಯ ವಾಸನೆಗಳನ್ನೇ ಸೇರಿಕೊಂಡು ಹರಿದು ಮುಂದೆ ಸಾಗುತ್ತದೆ. ಹಾಗಾಗಿ ಈ ಜಗತ್ತಿನಲ್ಲಿ ಇಂದಿರುವ ಹೊಸದು ನಾಳೆಯ ದಿನ ಅದು ಹಳೆಯದಾಗದೇನು ಎಂಬ ವಿಚಾರವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ಇಂದಿನ ಕಗ್ಗ ಸರಣಿಯಲ್ಲಿ ವಾರದ ಅತಿಥಿಯಾಗಿ ಡಾಕ್ಟರ್ ರೋಹಿಣಿ ಮೋಹನ್ ಅವರು ಹಾಡಿರುವ ಸಹನೆ ವಜ್ರದ ಕವಚ ಮಾಲಿಕೆಯಿಂದ ಕಗ್ಗವನ್ನು ಕೇಳಿ ಬರೋಣ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.